ನಾಗಸಂಪಿಗೆ ಭಾರಿ ಭಾರಿ ಮಳೆ ಬರ್ತಾ ಉಂಟು. ಅದು ಅಷ್ಟು ಒಳ್ಳೇದಿಲ್ಲ ಅಂತ ಎಲೆ ಒಂಥರ ಹುಳ ಹಿಡಿದ ಹಾಗೆ ಉಂಟು. ಗುಜರಾತಿನ ಬಾಣಾಲ್ ದೋಸೆ ಮಾಡ್ತಾ ಇದ್ದೇನೆ, ನೋಡುವ ಹೇಗಾಗಿದೆ ಅಂತ ನೋಡಿ. ಬಂಟಿಗೊಂದು ಟ್ರೈನಿಂಗ್ ಮಾಹಿತಿಗಳನ್ನೆಲ್ಲ ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೇನೆ. ನೀವು ನೋಡಿಲ್ಲ ಅಂದರೆ ಒಮ್ಮೆ ಹೋಗಿ ನೋಡಿ ಆಯಿತಾ. ಹಾಯ್, ಗುಡ್ ಮಾರ್ನಿಂಗ್, ನಮಸ್ತೆ. ಹೇಗಿದ್ದೀರಿ ಮತ್ತೆ ಎಲ್ಲ? ಏನೆಲ್ಲ ವಿಶೇಷ ನಿಮ್ಮ ಊರಲ್ಲಿ? ಹೇಗೆ ವೆದರ್, ಕ್ಲೈಮೇಟ್ ಎಲ್ಲ ಚೇಂಜ್ ಆಗಿದೆ, ಎಂತೆಲ್ಲ ಆಗಿದೆ ಅಂತ ಹೇಳಿ ಆಯಿತಾ. ನಮ್ಮಲ್ಲಿ ಫುಲ್ ಈಗ ಸೆಕೆ ಎಲ್ಲ ಸ್ಟಾರ್ಟ್ ಆಗಿ ಆಯಿತು. ರಾಮ್ ರಾಮ್. ಇಲ್ಲಿ ಹಾಲು ಕುದಿದಾಯಿತು, ಕಿತ್ತು ನೋಡಿ. ಸೊ ಫ್ರೆಂಡ್ಸ್, ನಂದು ಮಾರ್ನಿಂಗ್ ಕಾಫಿ ಆಗ್ತಾ ಉಂಟು. ಅದಕ್ಕೆ ಕರಿಬೇವಿನ ಸೊಪ್ಪು ಬೇಕು. ಸೊ ನಾನು ಅದಕ್ಕೋಸ್ಕರ ಈಗ ತೋಟಕ್ಕೆ ಬಂದಿದ್ದೇನೆ ಬೆಳಿಗ್ಗೆ. ನಾಗಸಂಪಿಗೆ ಭಾರಿ ಭಾರಿ ಮಳೆ ಬರ್ತಾ ಉಂಟು. ಅದು ಅಷ್ಟು ಒಳ್ಳೇದಿಲ್ಲ ಅಂತ ಎಲೆ ಒಂಥರ ಹುಳ ಹಿಡಿದ ಹಾಗೆ ಉಂಟು. ಸೊ ಬೇಸಪ್ಪು ಎಲ್ಲ ಕೊಯ್ದಾಯಿತು, ಇನ್ನು ಹೋಗುವ ಮನೆಗೆ. ಪಕ್ಕ ಇವತ್ತು ಬ್ರೇಕ್ಫಾಸ್ಟ್ ಎಲ್ಲ ಮಾಡಬೇಕು. ಫ್ರೆಂಡ್ಸ್, ಇವತ್ತು ಬೆಳಗಿನ ಬ್ರೇಕ್ಫಾಸ್ಟಿಗೆ ನಾನು ಗುಜರಾತಿನ ಬಾಣಾಲ್ ದೋಸೆ ಮಾಡ್ತಾ ಇದ್ದೇನೆ. ಬಾಣಾಲ್ ದೋಸೆ ಫ್ರಮ್ ಗುಜರಾತ್. ಇದು ಗುಜರಾತಿನ ತುಂಬ ಫೇಮಸ್ ರೆಸಿಪಿ ಆಯಿತಾ. ಇದಕ್ಕೆ ಹಾಂಡ್ವು ಅಂತ ಹೇಳ್ತಾರೆ. ಇದನ್ನು ಅವರು ತರಕಾರಿಯಲ್ಲಿ ಅವರು ಸೋರೆಕಾಯಿ ಯೂಸ್ ಮಾಡ್ತಾರೆ, ಅಥವಾ ನಾವು ಯಾವುದೇ ಕ್ರಿಸ್ಪಿ ಆಗಿರುವಂತಹ ತರಕಾರಿ ಯೂಸ್ ಮಾಡ್ಬೋದು. ಮತ್ತು ಕೆಲವರು ಅದಕ್ಕೆ ನೆಲಕಡಲೆಯನ್ನು ಸಹ ಕ್ರಷ್ ಮಾಡಿ ಹಾಕ್ತಾರೆ. ಸೊ ನಾನಿವತ್ತು ಯಾವ ರೀತಿ ಮಾಡ್ತಾ ಇದ್ದೇನೆ ಅಂತ ನೋಡುವ. ಅಂದರೆ ನನ್ನ ಮನೆಯಲ್ಲಿ ಸೋರೆಕಾಯಿ ಇಲ್ಲ, ಕ್ಯಾಬೇಜ್ ಮತ್ತು ಕ್ಯಾರೆಟ್ ಇದೆ. ಸೊ ಇದನ್ನು ಬಳಸಿಕೊಂಡು ಮಾಡ್ತಾ ಇದ್ದೇನೆ. ಅದಕ್ಕೆ ಸೈಡ್ ಡಿಶ್ ಆಗಿ ಒಂದು ಚಟ್ನಿಗೆ ಕೊತ್ತಂಬರಿ ಸೊಪ್ಪು, ಹಸಿಮೆಣಸು, ಶುಂಠಿ ಮತ್ತು ನೆಲಕಡಲೆ ಇಷ್ಟನ್ನು ಬಳಸಿದೆ. ಬೇಕಾದಂತಹ ಇಂಗ್ರೀಡಿಯೆಂಟ್ಸ್ ಯಾವುದೆಲ್ಲ ಅಂತ ಹೇಳಿ ನಿನ್ನೆ ನಾನು ವಿಡಿಯೋದಲ್ಲಿ ತೋರಿಸಿದ್ದೇನಲ್ಲ, ಇವತ್ತು ಪುನಃ ಹಾಕೋದು ಬೇಡ ಅಂತ ಅಂದ್ಕೊಂಡಿದ್ದೇನೆ. ಸೊ ಗುಜರಾತಿನ ಬಾಣಾಲ್ ದೋಸೆ ಅತ್ಯಂತ ಆರೋಗ್ಯದಾಯಕ ಮತ್ತು ಪ್ರೋಟೀನ್ ಯುಕ್ತವಾದಂತಹ ಆಹಾರ. ಅದನ್ನು ಮಾಡುವ ಬನ್ನಿ. ಹೇಗೆಲ್ಲ ಕ್ರಮ, ಎಂತೆಲ್ಲ, ಹೇಗೆಲ್ಲ ರುಚಿ ಆಗ್ತದೆ, ನಮಗೆ ಇಷ್ಟ ಆಗ್ತದಾ ಏನು ಅಂತ ಇವತ್ತಿನ ವಿಡಿಯೋದಲ್ಲಿ ಫುಲ್ ಅದರ ಬಗ್ಗೆ ನೋಡು ಆಯಿತಾ. ನೀವು ಸಹ ಮನೆಯಲ್ಲಿ ಟ್ರೈ ಮಾಡ್ಬೋದು ಒಳ್ಳೆಯದಾಗಿದ್ದರೆ. ಬನ್ನಿ. ಬ್ಯಾಟರ್ ಹೇಗಾಗಿದೆ ನೋಡುವ ಫಸ್ಟಿಗೆ. ನೋಡಿ, ಬ್ಯಾಟರ್ ಒಳ್ಳೆ ಹುಳಿ ಬಂದಿದೆ. ಫ್ರೆಂಡ್ಸ್, ಇಲ್ಲಿ ಹಾಂಡ್ವು ಮಾಡಲಿಕ್ಕೆ ನಾನು ಬಳಸಿಕೊಂಡ ತರಕಾರಿ ಇದು ಕ್ಯಾಬೇಜ್ ಮತ್ತು ಕ್ಯಾರೆಟ್. ಇದಕ್ಕೆ ನಾನು ಈಗಾಗಲೇ ಕೆಂಪು ಮೆಣಸಿನ ಹುಡಿ, ಅರಶಿನ ಹುಡಿ, ಉಪ್ಪು, ಸೋಡಾ ಹುಡಿ ಇಷ್ಟನ್ನು ಕಲಸಿ ತೆಗೆದಿಟ್ಟಿದ್ದೇನೆ. ಈ ತರಕಾರಿಗಳನ್ನು ಕೂಡ ಇದಕ್ಕೆ ಹಾಕುವ. ಕೊತ್ತಂಬರಿ ಸೊಪ್ಪು, ನೆಲಕಡಲೆ, ಹಸಿಮೆಣಸು, ಶುಂಠಿಯನ್ನು ರಫ್ ಆಗಿ ಗ್ರೈಂಡ್ ಮಾಡಿ ಹಿಟ್ಟಿಗೆ ಮಿಕ್ಸ್ ಮಾಡಬೇಕು. ನೋಡಿ, ಹೀಗೆ ತರಿಯಾಗಿ ನಾನು ಕರೆದುಕೊಂಡಿದ್ದೇನೆ ಇಷ್ಟನ್ನು. ಇದನ್ನು ಕೂಡ ಬ್ಯಾಟರ್ಗೆ ಮಿಕ್ಸ್ ಮಾಡುವ. ಈಗ ಬ್ಯಾಟರ್ಗೆ ಮಿಕ್ಸ್ಚರ್ ಹಾಕಿದ್ದೇನೆ. ಇದನ್ನು ಇನ್ನು ಚಂದ ಮಾಡಿ ಗೊಟಾಯಿಸಿ ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು. ಹಾಂಡ್ವು ಮಾಡಲಿಕ್ಕೆ ಹೊರಡುವ. ದಪ್ಪವಾದ ತಳ ಇರುವಂತಹ ಬಾಣಲೆ ಬೇಕು. ನೇಟಿವ್ ಗುಜರಾತ್, ಇಲ್ಲಿ ಅವರು ಕಡಲೆ ಎಣ್ಣೆಯನ್ನು ಬಳಸ್ತಾರೆ. ಬಾಣಲೆಯಲ್ಲಿ ನಾವು ಸ್ವಲ್ಪ ಎಣ್ಣೆಯನ್ನು ಹಾಕಿಕೊಂಡು ಅದರಲ್ಲಿ ಬಿಳಿ ಎಳ್ಳು, ಸಾಸಿವೆ, ಉದ್ದಿನ ಬೇಳೆ ಮತ್ತು ಕರಿಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ರೆಡಿ ಮಾಡಿಟ್ಕೊಂಡು ಈ ಹಿಟ್ಟನ್ನು ಅದರ ಮೇಲೆ ನಾವು ಸುರಿಬೇಕು. ಅಥವಾ ನಾವು ಫಸ್ಟಿಗೆ ಹಿಟ್ಟನ್ನು ಸುರಿದು ಮೇಲೆ ನಾವು ಒಗ್ಗರಣೆ ಸಹ ಕೊಡ್ಬೋದು. ನೋಡಿ, ಈ ರೀತಿ ಆಗಿದೆ. ಇದನ್ನು ತಿರುಗಿಸಿ ಹಾಕುವ. ಹೇಳಲಿಕ್ಕೆ ಚಂದ ಹೇಳ್ತದೆ, ಭಾರಿ ಜಾಗ್ರತೆ ಬೇಕು ಹೀಗೆ ಹಾಕುವಾಗ ಮಾತ್ರ. ನೋಡಿ, ಭಾರಿ ಚಂದ ಕಾಣ್ತಾ ಉಂಟಲ್ಲ. ಫರ್ಮೆಂಟೆಡ್ ಐಟಮ್ನಿಂದ ಮಾಡುವಂಥದ್ದು. ಗುಜರಾತಿನ ತುಂಬ ಟ್ರೆಡಿಷನಲ್ ಫುಡ್. ಹಾಗೆ ನಮ್ಮ ಊರಲ್ಲಿ ಇದನ್ನು ಬಾಣಾಲ್ ದೋಸೆ ಅಂತ ಹೇಳಿ ನಾವು ಉದ್ದಿನ ದೋಸೆಯನ್ನೆಲ್ಲ ಮಾಡ್ತೇವೆ. ಇದು ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ಫರ್ಮೆಂಟೆಡ್ ಬ್ಯಾಟರ್ನಿಂದ ಮಾಡಿದಂತಹ ಈ ಆಹಾರ. ಸೊ ಬ್ರೇಕ್ಫಾಸ್ಟಿಗೆ ಇದು ಹೇಳಿ ಮಾಡಿಸಿದಂತಹ ಒಂದು ಫುಡ್. ಮನೆಯಲ್ಲಿ ನೀವೆಲ್ಲ ಟ್ರೈ ಮಾಡ್ಬೋದು. ಇದಾದ್ಮೇಲೆ ಇದರ ಟೇಸ್ಟ್ ಹೇಗುಂಟು ನೋಡುವ. ಇದನ್ನು ಹೇಗೆ ತಿನ್ನೋದು ಹೇಳಿದ್ರೆ ಚಂದ ಮಾಡಿ ಕಟ್ ಮಾಡಬೇಕು.
ಕಟ್ ಮಾಡಿ ಆದಮೇಲೆ ನೋಡುವ. ಎರಡೂ ಬದಿ ಸಹ ಚಂದ ರೋಸ್ಟ್ ಆಗಬೇಕು, ಬ್ರೌನ್ ಕಲರ್ ಬರುವ ಹಾಗೆ ರೋಸ್ಟ್ ಆಗಬೇಕು. ಹಾಕಿ ನೋಡುವ ಹೇಗಾಗಿದೆ ಅಂತ. ನೋಡಿ ಒಳ್ಳೆ ರೋಸ್ಟ್ ಆಗಿ. ನಾನಿವತ್ತು ನೀಲಿ ಬಣ್ಣದ ಶಂಖ ಹೂವಿನಿಂದ ಒಂದು ಜ್ಯೂಸನ್ನು ಮಾಡಬೇಕು ಅಂತ ಇದ್ದೇನೆ. ಅದಕ್ಕೆ ಫಸ್ಟಿಗೆ ನಾವು ನೀರನ್ನು ಕುದಿಸಿ ಆಫ್ ಮಾಡಿ ಬಿಸಿ ಇರುವಾಗಲೇ ಅದಕ್ಕೆ ಶಂಖ ಹೂವನ್ನು ತೊಟ್ಟು ತೆಗೆದು ಹಾಕಿ ಮುಚ್ಚಿಟ್ಟು ತಣಿಲಿಕ್ಕೆ ಬಿಡಬೇಕು. ಫ್ರೆಂಡ್ಸ್, ನೀವಿಲ್ಲಿ ನೋಡಬಹುದು ಹಾಂಡು ರೆಡಿ ಆಗಿದೆ. ಇದನ್ನಿನ್ನು ಚಂದ ಮಾಡಿ ಕಟ್ ಮಾಡಿ ನಾವು ಚಟ್ನಿ ಒಟ್ಟಿಗೆ ಸವಿಬಹುದು. ನೋಡಲಿಕ್ಕೆ ಭಾರಿ ಚಂದದ ಕಲರ್ ಉಂಟು, ಭಾರಿ ಚಂದದ ಟೆಕ್ಸ್ಚರ್ ಕೂಡ ಉಂಟು. ಇನ್ನು ರುಚಿ ಹೇಗುಂಟು ಅಂತ ನೋಡುವ. ಇದನ್ನು ನೋಡಿ, ಈ ಥರ ನಾನು ಚೂರಿಯಿಂದ ಕಟ್ ಮಾಡ್ತಾ ಇದ್ದೇನೆ. ಒಳ್ಳೆದುಂಟು. ಅಂದರೆ ಫಸ್ಟ್ ಟೈಮ್ ನಾನು ತಿನ್ನೋದಿದ್ದು, ಡಿಫ್ರೆಂಟ್ ಟೇಸ್ಟ್. ಅಂದರೆ ಖುಷಿ ಆಗ್ತದ ತಿನ್ನಲಿಕ್ಕೆ? ಹಾಂ, ಖುಷಿ ಆಗ್ತದೆ. ನಮ್ಮ ದೋಸೆಗಿಂತೆಲ್ಲ ಡಿಫ್ರೆಂಟ್ ಇಲ್ವಾ? ಹಾಂ, ವಾರದ ಮೇಲೆ ಒಳಗೆ ಬೆಂದಿದೆ, ಚಂದ ಬೆಂದಿದೆ, ಒಳಗೆ ಬೆಂದಿದೆ ಅಲ್ಲ? ಸೊ ಅದೊಂದು ಕೇರ್ ತಗೊಳ್ಬೇಕು ನಾವು ಕಾಯಿಸುವಾಗ. ಮೇಲೆ ಕಾದ ಹಾಗೆ ಕಂಡ್ರೆ ಸಹ ಒಳಗೆ ಸ್ವಲ್ಪ ಇದಾಗಿರ್ತದೆ. ಸಿತ್ತೆ ಬರ್ಪುರಿ ಹೇಳಾಳೆ, ಮಿತ್ತಿಗೆ ಕೊಡೋಡಿಗೆ. ಫ್ರೆಂಡ್ಸ್, ಇದು ನೋಡಿ ಎಷ್ಟು ಚಂದ ಕಲರ್ ಬಿಟ್ಟಿದೆ ಅಂತ ಹೇಳಿ. ಶಂಖ ಹೂವಿನ ದಳಗಳು ನೋಡಿಕೊಳ್ಳಿ, ಫುಲ್ ಟ್ರಾನ್ಸ್ಪರೆಂಟ್ ಆಗಿದೆ. ಲಿಂಬೆ ಹುಳಿ ಒಂದು, ಕಸ್ಕಸ್. ಸೊ ಈಗ ಇದರದ್ದು ಜ್ಯೂಸ್ ಮಾಡುವ. ಇದರ ಟೇಸ್ಟ್ ಹೇಗೆ ಉಂಟು ನೋಡುವಲ್ಲ. ಅಲ್ಟಿಮೇಟ್. ಇಲ್ಲಿ ನನ್ನ ಹಸ್ಬೆಂಡ್ ನೋಡಿ ಅಡಿಕೆ ಸಿಪ್ಪೆ ಸುಲಿತಾ ಇದ್ದಾರೆ. ಇವರಿಗೆಲ್ಲ ಹಾಳೆ ಎಲ್ಲ ಹಾಕಿ ಆಯ್ತು ಫ್ರೆಂಡ್ಸ್. ಪಾಳೆ ಬೋಡ ಬೆಳಿಗ್ಗೆ ಅದು ಹಾಂಡು ತಿಂದದಲ್ಲ ಗುಜರಾತಿದು, ಅದು ಹೊಟ್ಟೆ ಎಷ್ಟು ಗೊತ್ತುಂಟು, ಅಷ್ಟು ದಪ್ಪದ ದೋಸೆ, ಒಂದು ದೋಸೆಯಲ್ಲಿ 2 ಪೀಸ್ ತಿನ್ನಲಿಕ್ಕೆ ಆಗೋದು ಅಂತ. ಹೊಟ್ಟೆ ಫುಲ್ ಗಟ್ಟಿಯಾದ ಹಾಗೆ ಆಗ್ತದೆ. ಆ ಆಹಾರ ವ್ಯತ್ಯಾಸ ನೋಡಿ ಅಂತೆ. ಅಲ್ಲಿ ಅವರಿಗೆ ಮಾತ್ರ ಅದು ಆಹಾರ ಆಗಬಹುದು ಅಷ್ಟೇ. ನಮ್ಮ ಊರಿನವರಿಗೆ ಉಂಟಲ್ಲ ಅಷ್ಟು ಅಂದರೆ ಭಯಂಕರ ಹೆವಿ ಅದು ಆಹಾರ. ಸೊ ನಮಗೆ ಡೈಲಿ ರುಟೀನಲ್ಲಿ ಅದನ್ನೆಲ್ಲ ಯೂಸ್ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಎಷ್ಟು ವೆಜಿಟೇಬಲ್ಸ್ ಹಾಕ್ತೇವೆ ಮತ್ತು ಎಷ್ಟೆಲ್ಲ ಹಾಕ್ತೇವೆ ನೋಡಿ. ಅದು ತಿಂದಾಗುವಾಗ ಮಧ್ಯಾಹ್ನಕ್ಕೆ ಹಸಿವೆಯೇ ಆಗಲಿಲ್ಲ ಅಂತ. ಮತ್ತು ದೋಸೆ ಉಳಿದಿತ್ತು, ಅದನ್ನು ತಿನ್ನಲಿಕ್ಕೆ ಮನಸ್ಸು ಕೂಡ ಬರಲಿಲ್ಲ. ನಾನು ಅಕ್ಕಚ್ಚಿಗೆ ಹಾಕಿದ್ದು ಅಂತ ಅದನ್ನು ಫುಲ್ಲು. ಹಾಗೆ ನೋಡಿ, ನಾವೀಗ ಅಲ್ಲಿಂದ ಗಿರ್ ಹಸು ಎಲ್ಲ ತರ್ತೇವಲ್ಲ, ಸೊ ಅದರ ಹಾಲು ಉಂಟಲ್ಲ, ನಮ್ಮ ಊರಿನವರಿಗೆ ಡೈಜೆಷನ್ ಮಾಡಲಿಕ್ಕೆ ಭಾರಿ ಕಷ್ಟ ಆಗ್ಬೋದು ನನ್ನ ಲೆಕ್ಕದಲ್ಲಿ. ಅದು ಹಸುಗಳಿಗೆ ಸಹ ಹಾಗೆ, ಅಲ್ಲಿ ಆಹಾರ ಹೊಟ್ಟೆ ಗಟ್ಟಿ ಆಗ್ತದೆ, ನಮ್ಮ ಆಹಾರದಲ್ಲಿ ಹೊಟ್ಟೆ ಗಟ್ಟಿ ಆಗಲಿಕ್ಕಿಲ್ಲ ಅಂತ. ಹಾಗೆ ಇಲ್ಲಿ ಬರುವಾಗ ಅದರ ಹಾಲಿನ ಕ್ವಾಲಿಟಿ ಎಲ್ಲ ಸಹ ಕಡಿಮೆ ಆಗೋದು. ಹಾಗೆ ಒಂದು ಪ್ರದೇಶದಿಂದ ಒಂದು ಪ್ರದೇಶಕ್ಕೆ ಎಷ್ಟು ವ್ಯತ್ಯಾಸ ನೋಡಿ. ಅಲ್ಲಿಯ ಜನರು ಕೂಡ ಹಾಗೆ ಅಲ್ಲ, ಒಂಥರ ಹೆವಿ ಬಾಡಿ ಅಲ್ಲ, ಅವರಿಗೆ ಅದು ಹೆವಿ ತಿಂದೇ ಅಭ್ಯಾಸ ಅಂತ. ಹಾಗಂತ ಹೇಳಿ ಅದನ್ನು ನಮ್ಮ ರುಟೀನಲ್ಲಿ ತರಲಿಕ್ಕೆ ಸಾಧ್ಯವೇ ಇಲ್ಲ. ಸೊ ಇವತ್ತಿದೊಂದು ಲರ್ನಿಂಗ್ ನೋಡಿ ಅಂತ. ನನಗೆ ನಿಜವಾಗಿ ಸಹ ಅದು ಹೆವಿ ಆಯಿತು ಅಂದರೆ ಹೆವಿ ಆಯಿತು. ನಮ್ಮ ಊರಿನ ಮಣಲ್ ದೋಸೆ ಆದರೂ ತಿನ್ಬೋದು, ಒಂದು ಇಡೀ ಆದರೂ ತಿನ್ಬೋದು ಅಟ್ಲೀಸ್ಟ್ ಅಲ್ಲ. ಇಲ್ಲಿಗ ನೋಡಿ ನಾವು ಸೆಗಣಿ ಎಲ್ಲ ತೆಗೆದಿಡುದು ಜೀವಾಮೃತ ಮಾಡಲಿಕ್ಕೆ. ಒಂದು ಇಂತಹ ಬಟ್ಟಿ ಸಾಕಾಗ್ತದೆ ಅಂತ, ಒಂದು 200 ಲೀಟರ್ ಡ್ರಮ್ಮಿಗೆ. ಬಟ್ ನಮ್ಮ ಕೆಲಸದವನಿಗೆ ಪುರ್ಸೋತಿಲ್ಲ ಮಾಡಲಿಕ್ಕೆ. ಹಾಗೆ ಇಲ್ಲಿ ಒಂದು ಬಟ್ಟಿ ಉಂಟು, ಇಲ್ಲಿ ಒಂದು ಬಟ್ಟಿ ಉಂಟು. ಇದು ತರಬೇಕಷ್ಟೇ 3 ಜನರಿಗೆ ಬಾಳೆ.
ಇದು ನೋಡಿ ನನ್ನ ಹಿಂದೆ ಬಂದದ್ದಿಲ್ಲಿ. ಇಲ್ಲಿ ಕಂಡಪಟ್ಟೆ ಇಲಿ ಎಲ್ಲ ಉಂಟು ಅಂತ ಅದನ್ನು ಹಿಡೀಲಿಕ್ಕೆ ಬರುದು ಅವಳು. ಇವಳ ಅಮ್ಮ ಸಹ ಹಾಗೆ ಇಲ್ಲಿ ಎಲ್ಲಿಯೋ ಇರ್ತಾಳೆ ರಾತ್ರಿ ಎಲ್ಲ. ಇವಳು ನೋಡಿ ಚಿನ್ನು, ಗೊತ್ತಾಗ್ತದೆ ನೋಡಿ ಹೆಸರು ಕರೆದ್ರೆ. ಏನಾ ಚಿನ್ನು ನಣಂಜಿ ಉಂಡು. ಅದಕ್ಕೆ ಅರಣ್ಯ ಸಿಕ್ಕಿದೆ ತಿನ್ನಲಿಕ್ಕೆ. ಈಗೊಳ್ಳಿ ಬಾರೆ ತರಂಬಾರ್ ಅಂತ ಹೇಳ್ತಾವಲ್ಲ, ಅದು ಇದುವೇ ನೋಡಿ. ಒಣಗಿದ ಬಾಳೆ ಎಲೆ. ಇದು ಕಾಂಪೋಸ್ಟ್ ಗುಂಡಿದ್ದವರೆಲ್ಲ ಕಾಂಪೋಸ್ಟ್ ಗುಂಡಿಗೆ ಹಾಕ್ತಾರೆ. ಇಲ್ಲದಿದ್ದರೆ ನಾವು ಹಟ್ಟಿಗೆ ಇದನ್ನು ಕೊಚ್ಚಿ ಹಾಕ್ತೇವೆ ನೋಡಿ. ಇಲ್ಲಿ ಈ ಥರ ಎಲ್ಲ ಕೊಚ್ಚಿ ಹಾಕೋದು ನೋಡಿ. ಇದು ಕೊಚ್ಚಲಿಕ್ಕೆ ಒಂದು ಕಂಬ. ಈ ಕಂಬಕ್ಕೆ ಒಂದು ಹೆಸರು ಕೂಡ ಉಂಟದೆ ಎಂತ ಅಂತ ನನಗೆ ಸಹ ಗೊತ್ತಿಲ್ಲ. ಈಗ ಇದರಲ್ಲಿಟ್ಟು ಚಂದ ಮಾಡಿ ಕೊಚ್ಚುದು. ಬಂಟಿನ ನೆನಪೆದ್ದಿಯೈನಿ, ಸುದ್ದಿದ್ದಿ ಬಂಟಿನೇನಿ ಪೋಯವಾ ವೇಟ್. ಇವತ್ತು ಈ ಬಂಟಿ ಉಂಟಲ್ಲ ಬೆಳಿಗ್ಗೆ ಭಾರಿ ಬೇಗ ಗೂಡಿನೊಳಗೆ ಹೋಗಿದ್ದಾನೆ, ಆದರೆ ಸಹ ಸುದ್ದಿಲ್ಲ ಪಾಪದ್ದು. ವೇಟ್ ವೇಟ್, ಬಂಟಿಗೊಂದು ಟ್ರೈನಿಂಗ್. ಬಂಟಿ ಮಳ್ಳ ಮುಳ್ಕೂತವನು, ಸಿಟ್. ಅನ್ನ ಈಗ ದೂರ ಬಿದ್ದಾಡ್ನ 2 ಜನ. ಅವಳು ಜಾಲದಿ, ಸಿಟ್ ಡೌನ್, ಸಿಟ್. ಬಂಟಿ ಡೌನ್ ಡೌನ್, ಬಂಟಿ ಡೌನ್. ಆ್ಯಕ್ಚುಲಿ ಇದೆಂತ ಗಮ್ಮತ್ತು ಗೊತ್ತುಂಟಾ, ನನ್ನ ಕೈಯಲ್ಲಿ ಎಂಥ ಸಹ ಟ್ರೀಟ್ ಇಲ್ಲ ಅವನಿಗೆ ಕೊಡಲಿಕ್ಕೆ. ಅದಕ್ಕೆ ನಾನು ಎಷ್ಟು ಸರ್ತಿ ಅವನಿಗೆ ಡೌನ್ ಡೌನ್ ಅಂತ ಹೇಳಿದೆ ಸಹ ನೋಡಿ ಅಂತ ಅವನ ರಿಯಾಕ್ಷನ್ ಎಲ್ಲ ಹೇಗೆ ಉಂಟು ನೋಡಿ. ಕೊನೆಗೆ ಸಹ ಭಂಗದಲ್ಲಿ. ಈಗ ಉಂಟಲ್ಲ ಗಂಟೆ 5:15 5:45 ಆಯಿತು. ನಾನು ಮತ್ತು ನನ್ನ ಹಸ್ಬೆಂಡ್ ಒಂದು ಡೇಟಿಂಗ್ ಹೊರಟಿದ್ದೇವೆ. ಎಲ್ಲಿಗೆ ಅಂತ ಹೇಳಿ ನಿಮಗೆ ಲಾಸ್ಟಿಗೆ ಗೊತ್ತಾಗ್ತದೆ. ಸೊ ಎಲ್ಲಿ ಸಹ ಮಿಸ್ ಮಾಡಬೇಡಿ ಆಯಿತಾ. ಹಾಗೆ ನಾನು ಪುತ್ತೂರಲ್ಲಿ ಆಕಾಶ್ ನರ್ಸರಿಗೆ ಹೋದ ವಿಷಯ, ಅಲ್ಲಿನ ಮಾಹಿತಿಗಳನ್ನೆಲ್ಲ ಲಾಸ್ಟ್ ವೀಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೇನೆ. ನೀವು ನೋಡಿಲ್ಲ ಅಂದರೆ ಒಮ್ಮೆ ಹೋಗಿ ನೋಡಿ ಆಯಿತಾ. ಹಾಗೆ ಇಲ್ಲಿ ಯಾವ ಗಿಡಗಳನ್ನೆಲ್ಲ ನಾನು ಪರ್ಚೇಸ್ ಮಾಡಿದ್ದೇನೆ ಅಂತ ನಾಳಿನ ವೀಡಿಯೋದಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನೋಡೋರಾಗಿದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬೈ ಬೈ. ಗುಡ್ ನೈಟ್. ಸ್ಟೇ ಹ್ಯಾಪಿ, ಹೆಲ್ದಿ ಆ್ಯಂಡ್ ಫಿಟ್. ಜೈ ಶ್ರೀರಾಮ್.